ಭಾರತ ಐಕ್ಯತಾ ಯಾತ್ರೆಯ ಪಾದಯಾತ್ರೆಯಲ್ಲಿ ಶ್ರೀ ರಾಹುಲ್ ಗಾಂಧಿಯವರ ಜೊತೆ ಹೆಜ್ಜೆ ಹಾಕಿದ ಕಲ್ಪತರು ನಾಡಿನ ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎನ್ ರಾಜಣ್ಣನವರು ಹಾಗೂ ತುಮಕೂರು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರ ಅವರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಿಂದ ಶನಿವಾರ ಆರಂಭವಾದ ಕಾಂಗ್ರೆಸ್ ಪಕ್ಷದ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಸುಮಾರು 50,000ಕ್ಕೂ ಅಧಿಕ ಕಾರ್ಯಕರ್ತರ ಜೊತೆ ಭಾರತ ಜೋಡೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಬೆಳಗ್ಗೆ 6:30ರ ಸಮಯದಲ್ಲಿ ಮಾಯಸಂದ್ರ ಪೊಲೀಸ್ ಠಾಣೆ ಎದುರಲ್ಲಿ 108 ಪೂರ್ಣಕುಂಭ ಸ್ವಾಗತದೊಂದಿಗೆ ಯಾತ್ರೆಯನ್ನು ಬರಮಾಡಿಕೊಂಡರು. ಭಾರತ್ ಜೋಡೋ ಯಾತ್ರೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಬೆಂಬಲಿಗರಾದ ಕಾಂತರಾಜ್, ಬೆಸ್ಕಾಂ ನಿರ್ದೇಶಕ ಬಿಎಸ್ ವಸಂತ್ ಕುಮಾರ್, ಜೈರಾಮ್ ರಮೇಶ್ ಮತ್ತು ಕೋಲಾರ ವ್ಯಾಪ್ತಿಯ ಸಮಾಜ ಸೇವಕರಾದ ಅಂಜು ಬಾಸ್ ಹಾಗೂ ಮುಖಂಡರು, ಯುವಕರು, ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. राहुल गांधी जिंदाबाद, राहुल गांधी जिंदाबाद, राहुल गांधी जिंदाबाद, राहुल गांधी जिंदाबाद, जय यूथ कांग्रेस जिंदाबाद, यूथ कांग्रेस जिंदाबाद, जिंदाबाद जिंदाबाद, राहुल गांधी जिंदाबाद. चली 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 भारत जोड़ो यात्रा चली 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 भारत जोड़ो यात्रा चली. लाखों रंग समेटे हुए ये इंद्रधनुष का वेश है. कन्याकुमारी से कश्मीर तक जुड़ रहा मेरा देश है. नफरत ना बोने देंगे इस पावन पावन वाले में. हम अमन के फूल खिलाएंगे. महंगाई को झुका के मारेंगे. बेरोजगारी से पंजा लड़ाएंगे. ये उन्नति का हाथ बढ़ाना है. सद्भाव का साथ बढ़ाना है. बोलो साथ हमारे कौन चलेगा. बोलो साथ हमारे कौन चलेगा. बोलो साथ हमारे कौन चलेगा. एक तेरा कदम, एक मेरा कदम, मिल जाए जुड़ जाए. ನೋಡಿ ಈಗ ಬರ್ತಾರೆ. ಅಲ್ಲಿ ಕ್ರೇನು